ಎರ್ಮಾಳು ಪಡುಬಿದ್ರಿ ಗಡಿಭಾಗದಲ್ಲಿ ದಶಕಗಳ ಹಿಂದಿನಿಂದಲೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಈ ಬಗ್ಗೆ ನವಯುಗ್ ಕಂಪನಿಯ ವಿರುದ್ಧ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಆದರೆ ಇದೀಗ ಗುತ್ತಿಗೆ ಕಂಪನಿ ಪ್ರತಿಭಟನಾಕಾರರ ಕಣ್ಣಿಗೆ ಮಣ್ಣೆರಚಿದ್ದಾರೆ ಎಂಬಂತೆ ರಸ್ತೆಗೆ ಎರಚಲಾದ ಡಾಮರು ಕೆಲವೇ ಗಂಟೆಗಳಲ್ಲಿ ಎದ್ದು ಹೋಗಿ ಹೊಂಡ ಕಾಣಿಸಿಕೊಂಡಿದೆ. ಈ ಬಗ್ಗೆ ನಿತ್ಯ ಸಂಚಾರಿ ಶಂಕರ್ ಪೂಜಾರಿ ಅವರು ಮಾತನಾಡಿ, ಹೆದ್ದಾರಿ ಅವ್ಯವಸ್ಥೆಯ ಬಗ್ಗೆ ಪ್ರತಿಭಟನೆ ನಡೆಸಿ 15 ದಿನಗಳ ಗಡುವನ್ನ ಕೂಡ ನೀಡಿದ್ರು. ಗಡುವು ಹತ್ತಿರ ಬರುತ್ತಿದ್ದಂತೆ ಬೆದರಿದ ಕಂಪನಿ ನಾಮಕಾವಸ್ಥೆಗೂ ಎಂಬಂತೆ ರಸ್ತೆ ರಾತ್ರಿ ಸಮಯ ಡಾಮರಿನ ಲೇಪ ಹಾಕಿದ್ದು ಮುಂಜಾನೆ ಮತ್ತೆ ಹೊಂಡ ಕಾಣಿಸಿಕೊಳ್ಳುವ ಮೂಲಕ ಗುತ್ತಿಗೆ ಕಂಪನಿ ಕಳಪೆ ಮಟ್ಟದ ಕಾಮಗಾರಿ ನಡೆಸ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ನಂತರ ಡಾಮರ್ ಹಾಕಿದ್ದಾರೆ, ಆದರೆ ಅದು ವ್ಯವಸ್ಥಿತ ರೀತಿಯಲ್ಲಿ ಹಾಕಿಲ್ಲ. ಅಂದರೆ ಯಾವುದೋ ಒಂದು ಕಾಟಾಚಾರಕ್ಕೆ ಹಾಕಿದಂತೆ ಇದೆ, ಅದು ಸರಿಯಾಗಲಿಲ್ಲ. ಅಂದರೆ ಈಗಲೂ ಅದರ ಜನರಿಗೂ ಆಗುವ ತೊಂದರೆ ಪೂರ್ಣ ಪ್ರಮಾಣದಲ್ಲಿ ನಿಂತಿಲ್ಲ. ಅದರೊಂದು ಗಣನೆಗೆ ಇಟ್ಟುಕೊಂಡು ಸರಿ ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಡಬೇಕಾಗಿ ಸಾರ್ವಜನಿಕರ ವಿನಂತಿ.